विश्वस्य मङ्गलं तत्रं समर्पयामि चामरं समर्पयामि दर्पणं समर्पयामि व्यजनं समर्पयामि नृत्यं समर्पयामि वात्रं समर्पयामि समस्तराजोपचारं समर्पयामि सेवा नित्य निरंतरवादी देवजनाग्नि माता ಹಿರಿಯವರ್ಗದವರು ಮಾತೆಗಳನ್ನು ಅನಾದಿ ಕಾಲದ ಮುಂದುವರಿನ ಮಹಾದೇವರ ಪ್ರಾರ್ಥನೆ ಮಾಡುತ್ತಾ ಸೂಕ್ತದಾದ ಗ್ರಾಮ ದೇವರನ್ನು ಗ್ರಾಮ ದೈವಗಳನ್ನು ಪರಿಸರದ ಶಕ್ತಿಗಳನ್ನು ನಾಗಬ್ರಹ್ಮಾದಿ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಂಡು ನಮ್ಮ ಮಾತಾ ಕಾರ್ಯವು ಪ್ರವೃತ್ತಿ ಮಾಡಿಕೊಳ್ಳುವ ಒಂಜಿ ದೇವತಾ ಪ್ರತಿಷ್ಠಾಪನೆಗಳನ್ನು ನಂತರ ಪೂರ್ವಜನ್ಮ ಸತ್ಯಗಳನ್ನು ಮಾಡಿವೆ ಮಾತೆಯನ್ನ ಗುಡಿಗೆಯನ್ನು ಒಂಜಿ ಪುಣ್ಯ ಫಲವಾದ ಈಗಾಗಲೇ ವಿವಾದಾತ್ಮಕ ವ್ಯವಸ್ಥೆ ಪುನಃ ನಮ್ಮ ಹಿರಿಯರನ್ನು ನಮ್ಮ ಈ ಧಾರ್ಮಿಕ ಕೇಂದ್ರ ಪೂರ್ವ ಮಾಡಿದ ಮಹಾದೇವರಿಗೆ ಬೇರೆ ಬೇರೆ ಆರಾಧನೆ ಮತ್ತು ಲಿಂಗರು ಆರಾಧನೆ ದೇವರ ಆರಾಧನೆ ಮತ್ತು ಮಾತ ನಮ್ಮೊಂದು ಈಗ ಮತ್ತೊಂದು ಆಲಯ ಸಂಪೂಜೆ ಮಾಡುತ್ತದೆ ನಮ್ಮ ವಾಸ್ತುವಿನ್ಯಾಸ ಒಂದು ಹೊಸ ದಲಿಗಳ ಮತದ ಈ ಶುದ್ಧ ಶುಭ ಮುಹೂರ್ತಗಳು ಬೇರೆ ಪ್ರತಿಷ್ಠಾಪನೆ ಮಾಡಬಹುದು ಅಂದರೆ ಮಾಡಬಹುದು ಲಗ್ನ ಮುಹೂರ್ತಗೋಸ್ಕರವಾದ ನಮಗೆ ಧಾರ್ಮಿಕ ಗೋಪೂಜೆ ಮಾಡುವುದು ನಮಸ್ಕಾರ ಪ್ರತಿಷ್ಠಾ ಮಹೋಡ ದೇವತಾ ಪ್ರತಿಷ್ಠಾ ಮಹೋಡದಲ್ಲಿ ಸಂತೋಷ ಸ್ವೀಕಾರ ಮಾಡುವುದು ಸ್ವರೂಪಗೊಂಡಿದೆ ಆಪಾತಾಳ ನಮಸ್ಕಾರ ಬ್ರಹ್ಮಾಂಡ ನಮಸ್ಕಾರ ಯೋಗಿಸ್ವಾಮಿಗಳಲ್ಲಿ ಸದಪೂರ್ಣೆಯನ್ನು ಕಾಂತಾಂತಮ ಶಿವರಾತ್ರಿ ರುದ್ರಾಂಬರಾಂಬರಂ ಗಾಯಿ ಭೀಷಣತೆಯನ್ನು ಮುಖ್ಯವಾಗಿ ಪಾತಾಳದ ಸ್ವರೂಪವನ್ನು ಯೋಗಿಯರಿಗೆ ಸುಂದರವಾದ ಭೂಮಿ ಮುಂದುಪೋಗಿ ಅನ್ಯದ ಭೂಮಿಗಳಾದ ಹಿರಿಯಾಕಾರವಾದ ಮನುಷ್ಯ ದೇವರ ಪ್ರಾರ್ಥನೆ ಮಾಡುವುದಲ್ಲ ಮಲ್ಲ ಸ್ವರೂಪದ ಹೊಂದಿ ಲಿಂಗಗಳು ಕಡಿಮೆ ಅಣ್ಣ ವಿಶೇಷವಾದ ನಮ್ಮ ಓಡಿ ಸಂಕಲ್ಪ ಮೂಡಿದಿಲ್ಲ ಭಕ್ತಿಯ ವರ್ಷಿ ಮಹಾಮೂರ್ತಿ ಭಕ್ತಿಯ ನನ್ನ ನಮಸ್ತೆ ಗಂಟೆಬಾರದೇ ಇದೆ ಮೂಡಿಗೆ ದೇವಸ್ಥಾನದಲ್ಲಿ ಮೂಡಿದ್ದಾರೆ ಅಂದರೆ ಲಿಂಗಗಳು ಸಾಮಾನ್ಯವಾಗಿ ಲಿಂಗಗಳು ಕೂಡ ವಿಶೇಷವಾಗಿ ಲಿಂಗಗಳು ನಮ್ಮ ಮೂರ್ತಿಗಳು ಕೂಡ ಆರಾಧನೆ ಮಾಡಲ್ಲ ಇಲ್ಲಿನ ಪ್ರಪಂಚದ ಆರಂಭವಾಗಲು ತಾನು ಸ್ವೀಕಾರ ಮಾಡುವುದು ಲೋಕೋಪಯೋಗಿನ ಕಂಡದ ಮೇಲೆ ಪರಿಹಾರ ಮಾಡುತ್ತೇವೆ ಹಿರಿಯರು ನಮ್ಮ ಲೌಕಿಕ ಜೀವನರು ಕಾಮ ಕ್ರೋಧ ಲೋಭ ಮೋಹ ಅಸಹ್ಯ ಅಹಂಕಾರ ಅಸಡ್ಡೆ ಅಸಂಭಾವ ಆದಿ ಮಂಡಲಕ್ಷಣ ದೇಹೋತ್ಕಾರಗಳಿಗೆ ಪರಿಹಾರ ಮಾಡುವುದು ಜ್ಞಾನ ಭಕ್ತಿ ವೈರಾಗ್ಯ ಅಂದರೆ ದೇವರಲ್ಲಿ ಪ್ರೀತಿ ವಿಶ್ವಾಸ ನಂಬಿಕೆ ಇನ್ನ ಗುಣಪರಿಣಾಮದಲ್ಲಿ ಲೋಕದ ಕಲ್ಯಾಣ ನಮ್ಮ ಕುಟುಂಬ ಪುಣ್ಯ ಭಗವಂತ ಪ್ರಾರ್ಥನೆ ಸ್ವಾಮಿ ಓಂ ಪ್ರತಿಂದೇವಂ ಸ್ತುತ್ಯಂ ಪ್ರತಿಂಹಾಮ್ಯಹಂ ಸರ್ವಪ್ರತಿವಿನಾಶಾಯ ಪ್ರತಿಂದೇಯ ನಮಃ ವಿಪ್ರಧ್ವರವಿಕುಲಾಂ ಸರ್ವಮಯೋ ಪ್ರಸನ್ನೋ ಮಹೇಶ ಸರ್ವಾಂತರಿಕ್ತ ಸದಸ್ಯಯೋಗ್ಯಾಧರ್ಮಾಸ್ತವಾಸ ಯೇಯೋ ಮುಕ್ತಾರ ಕಾಮಮಸಯಾತ್ರಃ ಪಂಚವಕ್ರಃ ರಕ್ಷಃ ಕೋಟೀರಕೋಟಿ ಗಜರಹಿತನೋ ವಿಶ್ವಲಾಂತಮೋಹಿ ಓಂ ದುರ್ಗಾಂ ಧ್ಯಾಯತಿ ದುರ್ಗತಿಪ್ರಶಮನೀಂ ಧೂಪಾಧರಕ್ಷಾಮಲಾಂ ಚಂದ್ರಾಗೋಜ್ವಲಶೇಖರಾಂ ತ್ರಯನಾಮಾಭೀತವಾಸೋಪದಂ
तदेव रक्तं सुनं तदेव ताराबलं चन्द्रबलं तदेव विद्याबलं देवबलं तदेव लक्ष्मीपते देवीं प्रदामि सपरिवारसहित महादेवाय नमः प्रार्थनां समर्पयामि गोविन्दानि गोविन्दा
चक्रं शङ्खविशं चतुर्थदुत्तीं कुहन्दवानां सयोः रुद्रेवाभयकामधे शरणबन्धावृतन्वानयोः दुर्गापरमेश्वरी नमः प्रार्थनां समर्पयामि तद्रुद्राय प्रचेक्षे मेरुक्रामाय दुर्गासे भोजयवृन्दामधे रुद्राय नमः प्रार्थनां समर्पयामि विशेषवाद महागणपति वीरभद्रस्वामी ರುದ್ರದೇವತೆ ದುರ್ಗಾದೇವತೆ ದುಂಬುದಿಯೊಂದು ಅಟನ ಪ್ರಕಾರವಾದಿ ಈ ಗ್ರಾಮ ರಾಜ್ಯದ ಶ್ರೇಯಸ್ಸಿಗೋಸ್ಕರವಾದಿ ನಮ್ಮ ಹಿರಿಯ ನಾಯಕರು ಆರಾಧನಾ ಜಿತ್ತಿ ಮಹಾದೇವದೇವರನ್ನ ಆ ಪ್ರತಿಷ್ಠಾಪನದ ಪುರುದು ಭಾಗ್ಯ ನನಗೆ ಇನ್ನಿತ ದಿನಕ್ಕೂ ದೇವರಿಗೆ ಒದಗಿಸಾದ ಈ ಪುರುದು ಪ್ರತಿಷ್ಠಾದಿ ಗ್ರಾಮ ರಾಜ್ಯದ ನಮ್ಮ ಭಜನಾ ಮಂದಿರದ ಸದಸ್ಯರನ್ನ ಯೂದಾಟನ ಸಮ್ಮಕೊಟ್ಟು ನನ್ನ ಮಿತ್ತಿಗೆ ಈ ಮಠ ಈ ರೀತಿಯಲ್ಲಿ ದೇವರನ್ನು ಆರಾಧನೆ ತಂಬೈದ ನನ್ನ ಮಿತ್ತಿಗೆ ಆ ರೀತಿಯಲ್ಲಿ ನಮ್ಮ ನಡತನ್ನು ಹೋಗುವುದು ನರಾವಳಿಗೆ ನಿಶ್ಚಯ ಬಂದಿದ್ದ ಸಂದರ್ಭ ಜಿತ್ತು ಬದಲು ಕೂಡಿದ ದಿನಗಳು ಸಂಘದ ಸದಸ್ಯರನ್ನ ಉಪಸ್ಥಿತಿ ಅರ್ಚಕರನ್ನ ಮುಖಾಂತರವಾದಿ ನಿಶ್ಚಯ ಬಂದಿದ್ದ ನರಾವಳಿ ಈ ರೀತಿ ನನ್ನ ಮೇಲ್ಕಾಲವು ಗ್ರಾಮ ರಾಜ್ಯದ 10 ಜನಗಳಿಂದ ಮುಗಿಯೊಂದು ನಡೆದು ಬರುವ ವಿಚಾರವು ಭಜನಾ ಮಂದಿರದ ಆ ಕಾಂಡದ ಬದಲು ಆಜಿ ಭಜನಾ ಸಮಯ ಸೋಮವಾರ ದಾನಿ ಆಜಿ 45 ಮಟ್ಟಿಗೆ ಭಜನ ನಡೆಬಹುದು ಎದುರುತ್ತ ಶಾಂತಿವಂತದೊಟ್ಟಿಗೆ ಗೋವಿಂದ ಮಾಡುವುದು ದೇವರ ಪ್ರಧಾನ ಮಂಗಲ ಭಜನೆ ದೇವರಿಗೆ ಅರ್ಪಣೆ ಮಾಡುವುದಕ್ಕೆ ಸಂಕಲ್ಪ ಮಾಡುತ್ತೇವೆ. ಅಂಚನೆ ನಿತ್ಯದ ಕಾಂಡದ ಬದಲು ಬಯ್ಯದ ಬದಲು ದೇವರಿಗೆ ನಾನಾಥ ಶುದ್ಧಾಚಾರ ಅಂಚನೆ ಶುದ್ಧ ಮಡಿ ವಸ್ತ್ರದೊಂದು ಸಸ್ಯಾಹಾರನ ಪಾಲನೆ ಮಾಡಿಕೊಂಡು ಕಾಂಡದ ಬದಲು ಹಾಜರ ಗಂಟೆಗೆ ದೀಪದೀಪನಿ ಸಂಧ್ಯಾಕಾಲವು ಆಜಿ 45ಕ್ಕೆ ಸಂಧ್ಯಾಕಾಲದ ದೀಪನ ದೇವರಿಗೆ ಅರ್ಪಣೆ ಮಾಡುವುದಕ್ಕೆ ಸಂಕಲ್ಪ ಮಾಡುತ್ತೇವೆ. ಅಂಚನೆ ಆ ಭಜನದ ಸಮಯದ ಬದಲು ದೇವರನ್ನ ದೀಪಟ್ಟು ನಂದಾದೀಪಟ್ಟು ಹೃದಯದ ದೀಪಗಳು ಮಾಡುತ್ತದೆ ಆ ಪ್ರಜ್ವಲನ ಮಾಡುತ್ತದೆ ಭಜನೆಯನ್ನು ಪ್ರಾರಂಭ ಮಾಡಿಕೊಂಡು ಸಂಕಲ್ಪ ಮಾಡುತ್ತೇವೆ. ಅಂಚನೆ ಸುರುಡು ಮಹಾಗಣದ ದೇವರಿಗೆ ಪೂಜೆ ಮಾಡಿಕೊಂಡು ದುರ್ಗಾಬಲ ದೇವರಿಗೆ ಮಂಗಲ ಪೂಜೆ ಮಾಡಿಕೊಂಡು ಮಹಾದೇವ ರುದ್ರದೇವರಿಗೆ ಮಂಗಳಾರತಿ ಮಾಡಿಕೊಂಡು ಸಂಕಲ್ಪ ಮಾಡುತ್ತೇವೆ. ಅಂಚನೆ ಒಬ್ಬಂಜಿ ಈ ವ್ಯವಸ್ಥೆಗೆ ಆ ರೀತಿ ನಮ್ಮ ಗ್ರಾಮದ ನಡಾಡ್ತಾ ನೋಡಿ ಅಂಚನೆ ಸದಸ್ಯರು ನಾಲ್ಕು ಇದಕ್ಕೆ ಪ್ರಪಂಚದ ಭಕ್ತರು ನಾಲ್ಕು ಆ ರೀತಿ ನಡ್ತಾ ನೋಡುವ ವಿಚಾರಣೆ ಮೂಲು ಆದಾಗ ನಮ್ಮ ದೇವರನ್ನ ಮಂದಿರ ಪ್ರವೇಶ ಮಾಡ್ಕೊಂಡಾಗ ಶುಚಿತ್ವನು ನೀರು ಬಂದು ಅಂಚನೆ ದೇವರ ಸನ್ನಿಧಾನ ಪ್ರತಿ ಬುಕ್ಕ ನೀರು ಕೈಕಾರದ ನೀರಿನ ವ್ಯವಸ್ಥೆ ಉಂಟು ಅವರು ಕೈಕಾರದಿಕ್ಕದೆ ಮೌನದಿಕ್ಕೊಂದು ಈ ಮಂದಿರ ಪ್ರವೇಶ ಮಾಡುವ ಸಂಕಲ್ಪ ಆಗ್ತದೆ. ಅಂಚನೆ ಉಭೇ ಒಂಜಿ ಮದ್ಯ ಪದಾರ್ಥವನ್ನಾಗ ಹುಡ್ಕ ಬಡಿ ಬಾಯಿಲು ಈ ಒಂದು ತಂಡ ಬೀಡಿ ಹೋಯ್ತೊಂದು ಸಿಗರೇಟ್ ಹೋಯ್ತೊಂದು ಮದ್ಯಪಾನ ಸ್ವೀಕಾರ ಮಾಡಿಕೊಂಡು ಈ ವ್ಯವಸ್ಥೆಗೆ ಅಮರ ಪದಾರ್ಥ ಇನ್ನಾಗಿ ತಂದು ಮಂದಿರ ಪ್ರವೇಶ ವಿಚಾರವನ್ನು ನಿಶ್ಚಯ ಮಾಡ್ತಿದ್ದೇವೆ. ಐತೊಟ್ಟಿಗೆ ಮೂರು ವಾಸ ಮಾಡುವಂಥ ವಿಚಾರ ಅದಾಗ ಮಾಲಾಧಾರಗಳು ಮಾತ್ರ ವ್ರತ ಅಯ್ಯಪ್ಪ ದೇವರಿಗೆ ವ್ರತ ಮಾಡಿಕೊಂಡು ಮಾಲಾಧಾರಗಳು ಮಾತ್ರ ದೇವರನ್ನ ವಾಸ ಮಾಡ್ಕೊಂಡು ಅವಕಾಶ ಬಿಡುದು ಇತರ ವ್ಯವಸ್ಥೆಯಲ್ಲಿ ಮೂರು ದೇವರನ್ನ ಲೈಡ್ ಚಿಪ್ಪುಡ ವ್ಯವಸ್ಥೆ ಇಜ್ಜಿ ಅದಕ್ಕೆ ಆನಾಂತ ಮೊಬೈಲ್ನ ಈ ವ್ಯವಸ್ಥೆ ಲೈ ಕೊಡುತ್ತೆ ಉಪಯೋಗ ಪರಿಚಯ ನಿಶ್ಚಯ ಮಾಡಿದ್ದೇವೆ. ಅಂಚನೆ ಭಜನದ ವ್ಯವಸ್ಥೆಯಲ್ಲಿ ಕ್ರಮಾನುಸಾರ ವ್ಯವಸ್ಥೆಯಲ್ಲಿ ಇತ್ತಂದ ಅಂಡ ಹಿರಿಯರನ್ನ ಸಮ್ಮುಖ ನಿಶ್ಚಯ ಮಾಡಿಕೊಂಡು ವ್ಯವಸ್ಥೆ ಮುಂದರ್ಕೊಂಡು ಹೋಗ್ಲಿಕ್ಕೆ ವಿಚಾರ ನಿಶ್ಚಯ ಮಾಡಿದ್ದೇವೆ. ಅಂಚನೆ ಉಪಂಜಿ ನಮ್ಮ ದೇವರನ್ನ ಎದುರು ಅಶ್ವತ್ಥ ಕಟ್ಟಡಿ ನಮ್ಮ ಆ ದೇವರನ್ನ ಪ್ರದಕ್ಷಿಣ ಬರೆಯರೆ ಅಂತಂದ್ರೆ ದೇವರನ್ನ ಜಪ ಪ್ರಯತ್ನ ಮಾತ್ರ ಕಟ್ಟೆಡುಕೊಂಡು ಹೋಗುವ ವಿಚಾರನ ನಿಶ್ಚಯ ಮಾಡಿದ್ದೇವೆ. ಐದೊಟ್ಟಿಗೆ ನಮ್ಮ ದೇವರನ್ನ ಎದುರುಡುಪುಣ ಜಗಲ್ದಾಡಟ್ಟಾಗಿ ಒವೇ ದೇವರಿಗೆ ಸಂಬಂಧಪಟ್ಟ ಸಭಾ ಕಾರ್ಯಕ್ರಮ ತಂದೆ ಒವೇ ರಾಜಕೀಯ ವ್ಯವಸ್ಥೆದ ಸಭಾ ಕಾರ್ಯಕ್ರಮನೇ ನಮ್ಮ ದೇವರನ್ನ ನಡೆತೆ ಎದುರು ಮಂತ್ರಜ್ಜಿ ಬಂದು ನಿಶ್ಚಯ ಮಾಡಿದ್ದೇವೆ. ಅಂಚನೆ ನಿಶ್ಚಯ ತಂದೆ ದದಾಂಡ ನಂಗೆ ವ್ಯವಸ್ಥೆ ಮಾಡ್ಕೊಂಡಿತ್ತು ನಾಂಡ ಈ ಕ್ಷೇತ್ರ ಸಂಬಂಧಪಟ್ಟ ಅರ್ಚಕೆರೆ ಅಂಚನೆ ಪ್ರಮುಖರು ಹಿರಿಯರನ್ನ ಸಮ್ಮುಖರು ವ್ಯವಸ್ಥೆ ಪರಿವರ್ತನೆ ಮಾಡ್ಕೊಂಡು ಅವಕಾಶ ಉಂಟು ಹೊರತು ಏಕಾಏಕಿ ವ್ಯವಸ್ಥೆ ಪರಿವರ್ತನೆ ವಿಚಾರ ಯೋಚನೆ ಮಾಡ್ತೀವಿ. ಅದಕ್ಕೆ ನಮ್ಮ ಅಶ್ವತ್ಥ ಕಟ್ಟಡಿ ವರ್ಷ ಪ್ರತಿ ಒಂದು ನಮ್ಮ ಶಿವರಾತ್ರದ ಮನದಾನದ ನೋಡು ದೇವರಿಗೆ ವಿಷ್ಣು ಪೂಜಾ ಪ್ರಾತಃ ಕಾಲ ವಿಷ್ಣು ಪೂಜೆ ಸಂಧ್ಯಾಕಾಲ ಸತ್ಯನಾರಾಯಣ ದೇವರನ್ನ ತತ್ವೋಕ್ತಿಯಿಂದ ಸಂಕಲ್ಪ ಮಾಡ್ತೀವಿ. ಅದಕ್ಕೆ
ಗೋವಿಂದ ದಯಮಾಡಿದ್ದು ನನಗೆ ಮಸ್ತ್ ಯೋಚನೆ ವಿಚಾರ ಕಂಡಾಗ ಅವು ತೀರ್ಥಭಾವಿ ನಮ್ಮ ಎದುರುಡುಪನ ದೇವೇಂದ್ರ ಈಶಾನ್ಯ ಉಡುಪನ ಚಿತ್ತ ತೀರ್ಥಭಾವಿ ನಂಗೆ ಅನಿವಾರ್ಯ ಕಾರಣ ವೃದ್ಧಾವರಿ ಈ ಪರಿಸರ ತರಲಿಕ್ಕೆ ಆ ನೀರು ಗಿಪ್ಪಣ ಚಿತ್ತ ಸ್ಥಿತಿ ಬರು ಅಂಡ ಇಲ್ಲಡು ಆಮೇಲೆ ಸೂತಗೆ ಇತ್ತು ನನ್ನ ಚಿತ್ತ ಅದನ್ನ ನಮ್ಮ ತಿಂಗಳ ಅಶೂಚ ಇಪ್ಪಣ ಚಿತ್ತ ಸ್ವಲ್ಪ ಕೊಟ್ಟರು ಏರ್ಲ ಆ ಗೋವಿಂದ ನೀರಿನ ಮುಟ್ಟಬಲ್ಲಿ ಬಂದು ಈ ವ್ಯವಸ್ಥೆಯಲ್ಲಿ ವಿಸ್ತಾರ ಮಾಡ್ತದೆ ಅವರಿಗೆ ಪ್ರಶ್ನೆ ಇಲ್ಲ ವಿಚಾರ ಚಿಂತನೆ ಬೈತದೆ ಅವರಿಗೆ ಆ ದೇವೇಂದ್ರ ವ್ಯವಸ್ಥೆ ಮತ್ತು ಪ್ರತ್ಯೇಕ ನಮ್ಮ ಆ ಸಂದರ್ಭ ಒಂದು ಪ್ರತ್ಯೇಕ ಹೆಚ್ಚೆಂಚಿಗೆ ಆ ವಿಧೇಯದ ನೀರಿನ ವ್ಯವಸ್ಥೆ ಮಾಡ್ಕೊಂಡು ಈ ನೀರು ದೇವರ ವ್ಯವಸ್ಥೆಗೆ ಮಾತ್ರ ಉಪಯೋಗ ವ್ಯವಸ್ಥೆ ಮಾಡಬೇಕಾದ ಶಿವರಾತ್ರಿಯ ಕಾರುಡು ಪ್ರಾತಃ ಕಾರುಡು ಗಣಪತಿ ಹೋಮ ಬಿಟ್ಟೊಂದು ಆ ದೀಪ ಪ್ರಜ್ವಲನ ಮುಖಾಂತರವಾದ ಅರ್ಧ ಏಕ ಭಜನೆ ಇಂಥ ನಡೆದೊಲಿದ್ದು ಅವೇ ರೀತಿ ನಮ್ಮ ಮುಂದುವರ್ಕೊಂಡು ಹೋಗಿ ಸಂಕಲ್ಪ ವಿಶೇಷವಾದ ನಮ್ಮ ಯೋಚನೆ ಮತ್ತು ದೇವರಿ ಮಲ್ಲ ಕೆಲಸ ಕೊನಗ ಅವು ದುಡ್ಡಿತ್ತದತ್ತಿ ಸಾಮರ್ಥ್ಯ ಎತ್ತದತ್ತಿ ದೇವ ವಿದ್ಯಾಬಲಂ ದೇವಬಲಂ ದೇವ ಲಕ್ಷ್ಮೀಪದೇ ದೇವರಾಮಿ ಮಹಾಕೃತಿರ್ವಾಧಾರಕ್ಕೆ ಗೋವಿಂದಾನಿ ಗೋವಿಂದ ನಿರ್ವಾಧಾರಕ್ಕೆ ಗೋವಿಂದಾನಿ ಗೋವಿಂದ ನಿರ್ವಾಧಾರಕ್ಕೆ ಗೋವಿಂದಾನಿ ಗೋವಿಂದ
कलानुग्रहेत्वर्थं त्वमेव भवकायः सान्निध्यं जरता देवा प्रत्यहं परिवर्धय माभूत् प्रजायो विरुद्धजनाः सदा सभूपालन्ता राष्ट्रं सर्वोऽत्र उदर्कितं क्षेमेण वृद्धिमदां सुखमक्षयमश्नुतां पूजां ग्रहाण सर्वं मामुदरमोदे ದೇವತಾ ಸನ್ನಿಧಾನಗಳು ಮಾತ ಭಕ್ತ ಜನಗಳು ಒಟ್ಟು ಸೇರೊಂದು ಇಂಚೆ ಒಂಜಿ ಪುಣ್ಯ ಕರ್ತವ್ಯನ ಮನಸ್ಸಿತ್ತ ಅಪನಗ ದೇವರ ಪ್ರಾರ್ಥನೆ ಕಟ್ಟುಕಟ್ಟಲೇನೆ ಎಕಡೆ ಮಾತ ಪ್ರತಿಷ್ಠಾಯನ ಕಡೆ ನನ್ನ ವಿಧಿವತ್ತಾದ ಇಂಚೆ ನಡಪು ಬಳಿಪಿನ ವಿಚಾರಣ ದೇವರ ಪ್ರಮಾಣ ಮಂತೊಂಡ ಅಂಚ ದೇವರಿಗೆ ಸ್ನಪನ ಕಲಶಾಭಿಷೇಕ ಬ್ರಹ್ಮ ಕಲಶಾಭಿಷೇಕ ಮಂತೊಂಡ ಅಪನಗ ದಾಯಗೋಸ್ಕರ ಒಂಜಿ ಕಲಶಾಭಿಷೇಕ ಮಲ್ಪುಣು ಬಂಡು ಲೋಪಡಿಕ್ಕಿನ ಮಾತ ಶಕ್ತಿಲೇನು ಕ್ರೋಢೀಕರಣವಂತದು ಬಿಂದು ರೂಪಡಿಕ್ಕಿನ ಭಗವಂತನು ವಿಶಾಲ ರೂಪುಡು ಕೊಣುಪುಣ ಒಂಜಿ ವ್ಯವಸ್ಥೆಯೇ ಬ್ರಹ್ಮ ಕಲಶಾಭಿಷೇಕ ಕಲಾಶೇರತೈತಿ ಕಲಶಃ ಪಂಪಿರು ದೇಹಡು ವಿಟಮಿನ್ ಕಮ್ಯಾನಗ ವೈದ್ಯರ್ನಗಳು ಗೋಡಾನಂಚಿನ ಮರ್ದನ ಕೊಡ್ಪೇರು ಅಪನಗ ರೋಗ ನಿರೋಧಕ ಶಕ್ತಿ ಲಾಭರ್ಪುಡು ದೇಹಗಳು ತ್ರಾಣ ಲಾಭರ್ಪುಡು ಅಂಚನೆ ದೇವರಿಗೆ ನಮ್ಮ ಸಂಕೋಚವಂತಿನ ಕಾಲುಡು ಲೌಕಿಕ ಭಾಷೆಯ ಪಾರ್ತಿನ ಅನಸ್ತೇಶಿಯಾ ಕೊರ್ಪುಂದೆ ವಿಶಾಲ ರೂಪದ ಭಗವಂತನು ಸೂಕ್ಷ್ಮ ರೂಪುಡು ಕಣಪಿನಿ ಪುನಃ ವಿಶಾಲ ರೂಪುಡು ನಮ್ಮ ಮನುಜ ಕರ್ತವ್ಯ ನೆಂಚ ಮಲ್ಪುಡು ಗಂಡು ನಾಂಡ ಪ್ರತಿಷ್ಠಾವಿದೈಕ ಗೋಡಾನ ನ್ಯಾಸ ಪ್ರಕ್ರಿಯೆಳೆದ ಮಂತೊಂದು ಎಡದು ಪಕ್ಕ ದೇವರಿಗೆ ಬ್ರಹ್ಮಕಲಶಾಭಿಷೇಕ ಮಲ್ಪುಡಂಚಿನ ವಿಚಾರಕ್ಕೆ ಪಂಪೇರು ಕಲಶಸ್ಯ ಮುಖೇ ವಿಷ್ಣು ಕಂಠೆ ರುದ್ರ ಸಮಾಶ್ರಿತಃ ಮೂಲೆ ತತ್ರ ಸ್ಥಿತೋ ಮಧ್ಯೆ ಮಾತ್ರ ಗಣಾಸ್ಪದ ಇಟ್ಟು ಬ್ರಹ್ಮದೇವರನ್ನು ಶಿವದೇವರನ್ನು ವಿಷ್ಣುದೇವರನ್ನು ಬೇದ ಬೇದ ಎಂಗಾಂಗೊಳೆನು ಮಂತದ್ದು ಸಪ್ತ ಸಾಗರೊಳೆನು ನಕ್ಷತ್ರೊಳೆನು ಅಪ್ಸರೊಳೆನು ಗಂಧರ್ವರಿನ ಮಾತ ಶಕ್ತಿಯನ್ನು ಕ್ರೋಢೀಕರಣ ಮಂತದ್ದು ದೇವರ ಪಾದೊಳು ನಮ್ಮ ಕ್ಷಮಾ ಪ್ರಾರ್ಥನೆ ಕೇವಣಂಚಿನ ಸಮಯ ಅಪನಗ ದೇವರ ನಮ್ಮ ಎಂಚಿನ ಕೇವಲ ನಂಕ ಸ್ವಾರ್ಥಗೋಸ್ಕರ ಎಂಚಿನಲ್ಲ ಕೇಣೆರೆಜ್ಜಿ ಒಂಜಿ ಕುರುಡೊಂಜಿ ಭೂವೇ ಒಂಜಿ ದೈವದೇವರನ್ನ ಪ್ರತಿಷ್ಠಾಪನೆಂಡ ಲೋಕಾನುಗ್ರಹೇತ್ವರ್ಥಂ ಸ್ಥಿರೀ ಭವಸುಖಾಯನಃ ಲೋಕದ ಜನಗಳಿಗೆ ಎಡ್ಡೆ ಮಲ್ಪಲೆ ದೇವರ ಲೋಕಡು ನಮ್ಮ ಒಳಗೊಂಡುಲ್ಲ ಅಪನಗ ಸಾನ್ನಿಧ್ಯಾಂಚ ರಥಾದೇವ ಪ್ರತ್ಯಹಂ ಪರಿವರ್ಧನ ಪ್ರತಿಷ್ಠೆ ಮಂತಿನ ಬಿಂಬುಡು ಚತುರ್ನವತಿ ಕಲಾ ಪರಿಪೂರ್ಣ ಒಂದು ಲೋಕಾನುಗ್ರಹ ಸಿದ್ಧಿನ ಪಡೆಯದಗೋಸ್ಕರವ ಮಂತಿನಂಚಿನ ಮಂತಭೂತ ದೇವನ ದೈವಾದೀನಾಂ ಜಗತ್ಸರ್ವಂ ಮಂತ್ರಾದೀನಂತು ದೈವತಂ ಪಂಡು ಭಗವಂತನೇ ಭಗವದ್ಗೀತೆ ಬಂದು ಯಾನು ವಿಶ್ವರೂಪಡಿತ್ತಿನ ಭಗವನ್ ನಿಕುಲು ಕಲಿಗುಡೆಂಚಾರಾಧನೆ ಮಂತ್ರಪೂರ್ವಕವಾದ ಆರಾಧ ಐಟು ವೇದ ಮಂತ್ರ ಪುರಾಣ ಮಂತ್ರ ಶಕ್ತಿ ಮಂತ್ರ ಮೂಲ ಮಂತ್ರ ಬೀಜ ಮಂತ್ರ ತತ್ವ ಮಂತ್ರುಡು ಬಂದು ವೇದ ಮಂತ್ರುಡಿಗಳ ನ್ಯಾಸಪೂರ್ವಕವಾದ ದೇವನಿಗೆ ಆವಾಹನೆ ಮತ್ತಿತ್ತ ಅವನಗ ಅಂಚ ಸಭೂಪಾಲಂ ತಥಾ ರಾಷ್ಟ್ರಂ ಒಂಜಿ ಪ್ರತಿಷ್ಠೆ ಆದ್ರೆ ದೇವರನ್ನ ಚೈತನ್ಯ ವೃದ್ಧಿಯಾಗಿ ಮುಖೈತ ಪುಣ್ಯ ಫಲಗಳು ಸಬು ನಮ್ಮ ನಾಳುನಂಚಿನ ರಾಜರ್ನಗಳಿಗೆ ರಾಜಕಾರಣಿಗಳ ದೇವರ ಸದ್ಬುದ್ಧಿ ಕೊಡುಗೆ ನಮ್ಮ ಪಂಡ ನಾಡು ಏರ್ಲ ಕೇಳುಗೆ ಒಂಜಿ ಪ್ರತಿನಿಧಿ ಪಂಡಿಯಿಂದ ಇಂಚ ಮಲ್ಪುಗ ಬಂಡ ಒಂದು ಸರ್ವತೋಮುಖವಾದ ಅತುಲಮುಖವಾದ ಮಲ್ಪ ಒಂದು ಸರ್ವೋಪದ್ರವರ್ಗಿನ ಮೂರುಡು ಬರ್ಪುಣ ಕ್ಷೋಭೆ ಪರಸ್ಪರ ಕಲಹ ಅಪನಂಬಿಕೆ ಅಂಜನೆ ರೋಗ ರುಜಿನ ಅಂಜನೆ ಕಾಲುಡು ಬರ್ಪಿನ ಬರ್ಸಜ್ಜನ್ನಿನ ಉಂಟ ಅಂಚಿನ ದುರ್ದೋಷನ ಪರಿಹಾರ ಮಾತೆರೆಗಳ ಐಕ್ಯ ವೃತ್ತಿಯನ್ನು ಎಡ್ಡೆ ಬುದ್ಧಿನಿ ಸನ್ಮಂಗಲನ ಸದ್ಬುದ್ಧಿನಿ ಲೋಕಡು ಮಾತ ಕಾಲ ಕಾಲುಡು ಇಡ್ಡದು ಕಿರೀಟ ಬುಲೆಟ್ ಮಾತ ದೇವರ ಅಭಿವೃದ್ಧಿಯನ್ನು ಧ್ವಜಪಾದ ಕೊರಡು ಪಂಪಿನ ದೇವರ ಪ್ರಾರ್ಥನೆ ತಥಾರಾಶಿ ಕ್ಷೇಮೇಣ ವೃದ್ಧಿ ಮತುಲ ಮಾತಿರಲಿಲ್ಲ ಇಲ್ಲ ಕ್ಷೇಮ ದಿಕ್ಕುರು ಪರಸ್ಪರವಾದ ಕಲಹ ಗ್ರಹಚಾರೋದ್ಧಾರ ಕಂಡಡಿಬಡಿನ ಕಲಹ ಅಪ್ಪಮ್ಮನ ಮೃದು ಭೇದಯೋಗುಲು ಕೂಪಿನಿ ಅಥವಾ ಜೋಗುಲು ತಂತಾನ ಇಂಚಿನ ಮಾತ ಕೆಲವು ಕಲಹಾದಿ ಶಿವಕೃಷಾಪಲಿದ್ರಿಂದ ಮಾತ ಬರ್ಪುಡಿ ಅವನ ಅಂಚಿನ ದೋಷದ ಪರಿಹಾರ ಅಕಲಗಳಿಲ್ಲಡು ಶಾಂತಿ ನೆಮ್ಮದಿದ ಜೀವನನ್ನು ಕೊರ್ಲೆ ದೇವರೇ ನಟ್ಟನ ದೇವರು ಖಂಡಿತವಾಗಲ ಕೊರ್ಪೆರಿ ಕ್ಷೇಮೇಣ ವೃದ್ಧಿ ಮತುಲಾಂ ಸುಖಮಕ್ಷಯ ಮಷ್ಟುತಾಂ ಲೋಕರು ಅಕ್ಷಯ ಪುಣ್ಯನ ಕೊರಲೆ ಬಣ್ಣ ಪರಸ್ಪರವಾದ ಎಡ್ಡೆ ರೀತಿಲಿ ಈ ಎಡ್ಡ ನಂಗೆ ಚುನಾವಣಾ ಕಾಲ ಅಪನಗ ಎಡ್ಡೆ ಜನಕುಲು ಮಾತ ಆರ್ಸಾದರು ನಮ್ಮ ಕ್ಷೇತ್ರಗಳು ಮಾತ ಎಡ್ಡೆ ಅಭಿವೃದ್ಧಿಯಾದ ರಾಷ್ಟ್ರಲ ಅಂಜನೆ ರಾಜ್ಯಲ ಪ್ರಪಂಚಲ ಮಾತ ದೇವರು ಎಡ್ಡೆ ರೀತಿ ನಡಪುಟ್ಟು ಬಂದಿರ ಭಕ್ತಿ ಶ್ರದ್ಧವಾದ ಭಗವಂತರ ಪ್ರಾರ್ಥನೆ ಸ್ವಾಮಿ ದೇವರೇ ಪಣ್ಣೆ ಹರ ಶಂಭೋ ಮಹಾದೇವ ವಿಶ್ವೇಶ ಅಮರವಲ್ಲಭ ಶಿವಶಂಕರ ಸರ್ವಾತ್ಮ ನೀಲಕಂಠ ನಮೋಸ್ತುತೆ ರುದ್ರದೇವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ ಮಾತೆಲ್ಲ ಒಂಜಿ ಬಲಕ್ಕೆ ಒಂಜಿ ದೇವರಿಗೆ ಭಕ್ತಿ ನಮಸ್ಕಾರ ಮಂತ್ರಿ ನನ್ನ ನಿಂತಿದೆ ಕ್ಷೇತ್ರಕ್ಕೂ ಬಂದ ಪ್ರದಕ್ಷಿಣೆ ಬರ್ಪಾರ ನಾಟ ಶಿವದೇವರಿಗೆ ಮೂಜಿ ಸುತ್ತು ಒಂಜಿ ಸುತ್ತು ಬರಲು ಒಂಜಿ ಅಡ್ಡನೆ ಮೂಜಿ ಸುತ್ತು ಮತ್ತು ಮುಂಜಿ ಅಡ್ಡ ಗುರು ಅಶ್ವತ್ಥಗೂ ಬಂದಾಗ 7 ಒಂಜಿ ಸುತ್ತು ಒಂಜಿನ 7 ಸುತ್ತು ಬರು ಕ್ರಮಂಚ ಏಕಂ ವಿನಾಯಕೋ ಕುರಿಯಾತ್ ದ್ವೇ ಸೂರ್ಯೇ ತ್ರೀಣಿ ಶಬ್ದಾಸ್ಥಾನೇಶು ಪಂಚಮಂ ಷಷ್ಟಂ ಸ್ಕಂದಂ ತಥಾವೀದೆ ಸಪ್ತಾಶ್ವತ್ಥಂ ಪ್ರದಕ್ಷಿಣಂ ಶಾಸ್ತ್ರದ ವಿಚಾರದಿಂದ ಗಣಪತಿ ದೇವರಿಗೆ ಒಂಜಿ ಸುತ್ತು ಏಕಂ ದ್ವೇ ಸೂರ್ಯ ದೇವರಿಗೆ ಬಂದ 2 ಸುತ್ತು ಈಶ್ವರ ದೇವರಿಗೆ ಮೂಜಿ ಸುತ್ತು ವಿಷ್ಣು ದೇವರಿಗೆ 4 ಸುತ್ತು ಅಂಚನೆ ಬೊಕ್ಕ
ದುರ್ಗಾಸ್ಥಾನ ದೇವಿನ ಸ್ಥಾನದ 5 ಸುತ್ತು, ಸುಬ್ರಹ್ಮಣ್ಯ ದೇವರಿಗೆ 5 ಸುತ್ತು, ಸಪ್ತಶ್ವತ್ತಗೆ 7 ಸುತ್ತು, ಮಂಜಿ ಸುತ್ತು ಮಂಜಿ ನಮಸ್ಕಾರ, ಸೀದಾ 7 ಸುತ್ತು ಹೊತ್ತು ನಮಸ್ಕಾರ, ಮಂಜಿ ಸುತ್ತು ಬಲ ಕೊಂಜಿ ಕಟ್ಟರೆ ನಮಸ್ಕಾರ ಇದು ಅಂಚ ಮಂತೊಂದು ಬಳಿ ಲೋಕ ಮಂತ್ರ ಕೊಂಚ ಉದ್ದಂಡ ನಮಸ್ಕಾರ ಮಾಡ್ಪಡಿ, ಅರ್ಧ ನಮಸ್ಕಾರ ಮಾತ್ರ ಅಡಿಗೆ ಅಧಿಕಾರ ಅಂಚ ಉದ್ದಂಡ ಅಡ್ಡ ಮುಗಿಯಲು ಉದ್ದಂಡ ನಮಸ್ಕಾರ ಮಾಡ್ಬೋದು ಪ್ರಪಂಚವ ನಡುತ್ತ ಜಾಗ ಇದಕ್ಕೆ ತಾಗೆರ ಭೂಮಿಗೆ ತಾಗೆರ ಬಲ್ಲಿ ಕೊಂಡು ವಿಚಾರ ದೇವ್ರ ಮಾತೆ
वासुदेवाय धीमहि तन्नो विष्णु प्रचोदयात् प्रसन्नात् त्रायिमां कृपया देव शरणागतवत्सलः अन्यथा शरणं नास्ति त्वमेव शरणं मम तस्मात् कारुण्यभावेन रक्ष रक्ष जनार्दन शान्ताकारं भुजगशयनं पद्मनाभं सुरेशं विश्वाधारं गगनसदृशं मेघवर्णं शुभाङ्गं लक्ष्मीकान्तं कमलनयनं योगिवृद्ध्यागम्यं वन्दे विष्णुं भोगहरं सर्वलोकैकनाथं मूलतो ब्रह्मरूपाय मध्यतो विष्णुरूपिणे अग्रतो शिवरूपाय वृक्षराजाय ते नमः देवता सन्निधानಗಳು ನಮ್ಮ ಮಾತಾ ಒಟ್ಟು ಸೇರಿದು ಅಶ್ವತ್ಥನಾರಾಯಣ ದೇವರ ಪ್ರಾರ್ಥನೆಯನ್ನು ಪುಗ ಕೆಲಕಾಲ ತುಂಬು ನಮ್ಮ ಹಿರಿಯರ ನಗರು ನಡತಿನಂಚಿನ ಒಂಜಿ ವೃಕ್ಷ ಸಂಕುಲ ಪ್ರಾಯ 1,000 ಇರಬಹುದಾಗ ಐದು ಷೋಡಶ ಸಂಸ್ಕಾರ ಅವರು ಪಡಪಡ ಬಿದ್ದು ಅಂಚ ಕಲಿ ಪ್ರತಿಷ್ಠಾ ಕಾಲಗಳು ಐದು ಬೋಡಾನಂಚಿನ ಗರ್ಭಾಧಾನಾತ್ ವಿವಾಹ ಷೋಡಶ ಸಂಸ್ಕಾರ ಬಂತಿದ್ದ ಪುನರಪಿ ಜೀರ್ಣೋದ್ಧಾರ ಪತ್ತಿನ ಕಾಲಗಳು ಒಂಜಿ ಬರೀಟ್ ವೃಕ್ಷ ಛೇದನ ಮಾಡುತ್ತಿದ್ದ ಐದು ಪ್ರಾಯಶ್ಚಿತ್ತೋಸ್ಕರವಾದ ಇಲ್ಲಿ ದೇವರಿಗೆ ಪೌಮಾನ ಸೂಕ್ತ ಕಲಶಾಭಿಷೇಕವನ್ನು ತೊಂಡ ದಾಯಿಗೋಸ್ಕರ ಒಂಜಿ ಪೌಮಾನ ಸೂಕ್ತ ದೇವರಿಗೆ ಕಲಶಾಭಿಷೇಕ ಪಡ್ತೀರಿ ಒಂಜಿ ಮನುಷ್ಯ ಪುಟ್ನಗರೆ ಗರ್ಭದ ಅಂಕುರ ಅಪ್ಪೆರ ಬಂಜಿಡಿ ಗರ್ಭದ ಅಂಕುರ ಉತ್ಪತ್ತಿಯಾನಗನೆ ಪಾಪಕರ್ಮ ಪೆರಸು ಎಣ್ಣೆ ಗರ್ಭೇ ಪಾಪಮುದ್ರಪಣ ಎಡುಬೊಕ್ಕ ಜನ್ಮಭೂವತಿ ಬೊಕ್ಕ ಈ ಕರ್ಮ ಭೂಮಿಡಿ ನಮ್ಮ ಅಕೃತಾಧ್ಯಯನಾತ್ ಅಯಾಚ ಯಾಜನಾತ್ ಅಭೋಜ್ಯ ಭೋಜನಾತ್ ಅಮಂತ್ರಮನ್ನಂ ಯತ್ಕಿಂಚಿ ಧೂಯತೆ ಚ ಹುತಾಶನೇ ಪಡ್ತೀರಿ ಒಂಜಿ ಮನುಷ್ಯ ಎಲ್ಲಿ ಪ್ರಾಯರು ಅಪ್ಪಮ್ಮನ ಪಾತೆರಗೆಂದು ಕಲ್ಪನ ವಿದ್ಯಾಕಾಲುಗಾವಡು ತಿರುಪುಣ ಆಹಾರಗಳಾಡು ಗುಡೆಸಿನ ಪರಿಪರಾಡು ಪಾಪಕರ್ಮಗಳನ್ನು ಪರಬಲ್ಲಿ ಹಿಂದು ನಬರಗ ಅಪ್ಪಮ್ಮನ ಪಾತ್ರ ಕೇಳಂದೆಗಳು ವಿದ್ಯಾ ಕಾಲರು ಮಾಸ್ಟರ್ನ ಟೀಚರ್ನ ಪಾತ್ರ ಕೇಳಂದೆಗಳು ಮಾರ್ಕ್ ಏರೆಲ್ಲ ನಾವು ಬುರ್ಚಿಯಿಂದ ಪಂಚು ದುಶ್ಚಟದ ದಾಸರಾಗುವುದು ಮಿತ್ರ ವಿವಾಹಾಯಿ ಬೊಕ್ಕಲ ನಮ್ಮ ಕರ್ತವ್ಯನ ಸರಿ ಮತ್ತಂದೆಗಳು ಪಂಜಾಬಲ್ಲಿ ಕನ್ನಡವಿದೆ ಪಾವು ಜೋಗಲಲ್ಲಿ ಕನ್ನಡವಿದೆ ಪಾವು ಆಮಂತ್ರಣ ನಮ್ಮ ಪ್ರಧಾನವಾದ ಆಮಂತ್ರಣ ಇಲ್ಲದ ಗೋಯೆ ಕೊರಗಿನ ವ್ಯಕ್ತಿನ ಹಿಂಗಡೆ ಒಣಸದು ಹೋಯದ ಆಮಂತ್ರಣ ಇತ್ರ ಮಾತ್ರ ಬೋ ಆಯ ಪಂಡಿ ಬಿಯ ಪಂಡಿ ಎಂದುಕೊಂಡ ಮಲ್ಲ ದೋಷಗಾರು ಅಂಜಲಿ ಅಕ್ರಯ ಕ್ರಯ ವಿಕ್ರಯಾತ್ ನಮ್ಮ ದಾದಾಂಡ ವ್ಯಾಪಾರ ಮಗುವ ಐದು ಪಂಡಿರಂಚಿನ ಪಾತ್ರೆ ಕಡೆ ಮುದೀವು ನೋಡಿ ಐದು ವಿಕ್ರಯ ಮೋಸ ಮಗುವು ಅಂಜಲಿ ಬೇರೆ ಕೃಷಿಕರ ಮಾತಿನಲ್ಲಿ ಎಟ್ಟೆ ವಸ್ತುದ ಹಾಳು ವಸ್ತು ಆಯತಿನ ಪಂಡಿತ ಕೊಡ್ತೀವಿ ನಮ್ಮ ವ್ಯವಸ್ಥೆಯಲ್ಲಿ ಅಂಜಲಿ ಪಾತ್ರೆ ತಪ್ಪು ಬೇರೆ ಕಾಲ ಕಾಲದ ಗುರುಪಂಚಿನ ಫಲಕೆಯಲ್ಲಿ ಬಾಕಿದೀಪು ಹೇಳಿದವರ ಕಣ್ಣನಿಗೆ ಪುಂಜವನ ಕಣ್ಣನಿಗೆ ಮಾತೆಂದು ಮಲೆ ಪುಂಜವನ ಕಣ್ಣನಿಗೆ ಕಾಲಾಪಿಗೆ ಕೈಪತ್ತಿನ ಬಡದಿಗೆ ಮುದ್ದು ಬೀಲಾಗಿದೆ ಕೋಟಿನಿ ಇಂಚ ಮಾತನಾತು ಒಂದು ಬರ್ತಂಗ ಪಾಪಕರ್ಮದ ಗಂಟೆಗೆ ಎಳೆದುಕೊಕ್ಕ ನಮಂಜಿ ಕೆಲವರೆಗುಂಡು ಎದುರು ಮನಿ ಪೂಜೆಯಲ್ಲಿ ತಿರುಪತಿ ತಿರುಗಾಡಿದ ದೇವರಿಗೆ ಶಾಪ ಪಾಟು ಮಾಡಕತ್ರಿ ಮಾಡಿ ಪ್ರಯೋಗ ಮಕ್ಕಳು ಬುರ್ಚಾನಿನ ಜಪೊಳೆಯ ಮಾತನಾಡು ಬುರ್ಚಾನಿನ ಮಂತ್ರ ಸಿದ್ಧಿ ಮಕ್ಕಳು ಎಡ್ಡೆ ದೇವರನ್ನಲ್ಲ ಅಂಚನೆ ಕೆಲವು ನಮ್ಮ ಸಾಮಾನ್ಯ ಶಕ್ತಿಯಿಂದ ಪ್ರಸಾದದ ಒಟ್ಟು ಬಾತಿಗೆ ನಿಲ್ಲಡ ಮಾತ ನೆನಪಿಗಿರೋದು ವಾವ ದೇವರನ್ನ ವಾವ ನಮ್ಮ ಪಿದೈದ ಓವೇ ಪ್ರಸಾದ ದೈವ ದೇವರನ್ನ ಪ್ರಸಾದ ಕಂತದ ಇಲ್ಲ ವೈಕೋಪಣಕವಾಗಿ ಬಾಕಿಗೆ ಮುಟ್ಟಾವಣಿನ ಸಂಪ್ರದಾಯ ದೇವರನ್ನ ಗ್ರಾಮ ದೇವರನ್ನ ಪ್ರಸಾದ ಅಥವಾ ನನಗೆ ಸಪ್ತ ದೇವರನ್ನ ಒಂದು ಹೋಮದ ಭಸ್ಮನ ರುದ್ರ ಹೋಮ ಗಣಪತಿ ಹೋಮದ ಭಸ್ಮನ ಮಾತ್ರ ದೇವರ ಪೀಠೊಡದು ತಿಗಿನ ಪ್ರಸಾದದ ಮಾತ್ರ ದೇವರ ಪೀಠ ಅವೇ ಒಂದು ಇಲ್ಲಡೆ ಕೃತ್ರಿಮ ಅಂದ್ರೆ ಅಪರಾಧ ಅಂಚಿನ ಒಂಜಿ ದೋಷಗಳು ಮಾತ್ರ ಪದೊಂದು ಬರ್ತೀವಿ ಅಂಚಿನ ದೇವಸ್ಥಾನ ಪಟ್ಟಿನ ಅಥವಾ ಒಂಜಿ ದೇವರನ ಸನ್ನಿಧಾನ ಪುಣ್ಯಕ್ಷೇತ್ರ ಅನ್ಯಕ್ಷೇತ್ರ ಪಾಪಂ ಪುಣ್ಯಕ್ಷೇತ್ರೇ ನಿದರ್ಶತಿ ಓಣೋನು ಮಂಕಿನ ಪಾಪಕರ್ಮಗಳ ಕ್ಷೇತ್ರ ಅವಳೇ ಪುಚ್ಚಾದಿನ ನಮ್ಮ ಬಾಳ ದೇವರನ ಪೂಜೆನ ತಿಗಿನ ಊಟದ ತೆಗೆದ ಪಾತೆಯನ್ನು ಅವರು ಏನಾಗಲ ವ್ಯವಸ್ಥೆಯಲ್ಲಿ ಮುಂದುವರಿದ ಟೀಕೆ ಮತ್ತು ನಾವಂತೂ ಧರ್ಮ ಕಾರ್ಯಗಳು ಬಾಗಿಲ ಪೂಜೆ ಎಡ್ಡೆ ಮತ್ತು ನ್ಯಾಯದ ಟೀಕೆ ಮತ್ತು ಅಪವಾದ ಪಕ್ಕಡೆ ಇಂಚಿನ ಮಾತ ನಮ್ಮ ತೂಪನಾಜ್ಯ ಗೊತ್ತುಜಿ ತೂತಿದ್ರ ದೇವರ ಖಂಡಿತ ಸತ್ಯ ಓ ದೇವರ ತಕ್ಕಡಿಗೆ ನ್ಯಾಯ ಅಪರಾಧ ಅಂಚಿನ ಮಂಜಿ ಪಾಪದ ಕರ್ಮಗಂಟು ಯೌವನದ ಭಕ್ತಿಗಳ ವೃದ್ಧಾಪ್ಯವನ್ನು ಬೇರ್ಪಟ್ಟು ಬರ್ತದೆ ಅಂಚಿನ ಮಾತ ದೋಷದ ಕಳೆಯ ಪ್ರತ್ಯಕ್ಷವಾದ ಕಲೆಯುಟ್ಟು ಮುಂಚೆ ತುಳಸಿದ ಇಲ್ಲಡೆಯಿಂದ ಕೂಡುಗಂಡ ಮುಂಚೆ ಅಶ್ವತ್ಥಗಟ್ಟೆ ಕಟ್ಟದ ಮಾಡುವಂತಿದೆ ವಿಶೇಷ ಅಪರಾಧ ಅಶ್ವತ್ಥವು ಮಧ್ಯಾಹ್ನ ಸುತ್ತು ಬಗೆಯ ಬಲ್ಲಿ ಮಧ್ಯದ ಅಶ್ವತ್ಥದ ಪ್ರದಕ್ಷಿಣೆ ಬರಲು ನೀರು ಪಾಟಿನ ಇಂಚಿನ ನೋಡಿಸುತ್ತ ನೀ ಅಂದ್ರೆ ಅಶ್ವತ್ಥಗಟ್ಟೆ ವ್ಯಕ್ತಿ ಏರಿಯಾದಲ್ಲಿ ಪುಂಜವರು ಏಳುತ್ತಿನ ಸೂತಕಾಲದ ವ್ಯಕ್ತಿ ಬಗೆಯಲ್ಲಿ ಅನಸೂತದ ತಿಂಗಳ ಅನಸೂತಕಗಳನ್ನು ತುಡುಗಟ್ಟಿದ 14 ದಿನ ವಾಡಿಕೆಯುಂಡು ಐದು ಸಂಪ್ರದಾಯಬದ್ಧವಾದ ಪಾಲನೆ ಮಕ್ಕಳು ಐದು ಓವೇ ವಿಚಾರಕ್ಕೆ ನೀ ಅಂದ್ರೆ ಅಶ್ವತ್ಥಗಟ್ಟೆಗೆ ಬರಿಯನ್ನೇ ಬದಲಿಸಿತು ನಾನು ಕೋಟೆ ಬೈಯಲ್ಲಿ ಕಾಂಡ ಬರ್ತಗೊಂಡ ಆಕೆಯ ಪಾಪದ ಕರ್ಮಗಳಲ್ಲಿ ನಮ್ಮ ಮೇಲಿನ ಪುಸ್ತಕದಿಂದ ಸುಳಿಯುವುದಿಲ್ಲ ಹೇಗಿರ್ತಾವ ಜಾಗದಲ್ಲಿ ಮುಂಜೆ ಅಶ್ವತ್ಥ ಸುತ್ತು ಬರ್ತದನ್ನಾಂಡ ಮುಂಜೆಂಜಿ ನೂದು ದೇವರಲ್ಲೇ ಸುತ್ತು ಬರ್ತನಾಥ ಪುಣ್ಯ ಅಕ್ಷರಸ್ಪಂದನ ಭುಜಸ್ಪಂದನ ದುಸ್ವಪ್ನಂ ದುರ್
ಮೃದುವಿಜಂತನಂ ಶತ್ರುಣಾಂಚ ಸಮುಕ್ತಾನ ಅಶ್ವತ್ಥ ಶಮಯ ಸ್ಮರಣೆ ಪಂಡು ಅಶ್ವತ್ಥದ ಮುನಿಗೆ ಪುಣ್ಯ ಭಗವನು ಋಷಿಗುಣರು ವರ್ಣನೆ ಮಾಡುತ್ತೇವೆ. ಅಕ್ಷಸ್ಪಂದಂ ನನ್ನ ಕಣ್ಣಿಗೆ ವರ್ಣ ಮುಂಜಿ ಕಾಂಡಲದ ಮುಂಜಿ ಸುತ್ತು ಭಕ್ತರನ್ನು ಅಂಡ ಕಣ್ಣಿಗೆ ವರ್ಪಣ ತೊಂದರೆಗಳು ಸಾಧಾರಣ ಕಣ್ಣು ತೋಜದೆ ಕೂಡ ಅಥವಾ ಕಾಲಿಗೆ ಐತಿನ ಪುಸಕಸಮಾದ ಸ್ವೀಕುಂಡು ಸಕ್ಕರದ ಕಾಯಿತು ನಂಜಿನ ಕಣ್ಣುಗಳ ದೋಷಗಳು ಪರಿಹಾರ ಭುಜಸ್ಪಂದಂ ಗಂಟುಳೆ ವರ್ಪಣ ಬೇರೆ ಬೇರೆ ತೊಂದರೆಗಳಿಂದ ಅಶ್ವತ್ಥ ಭಕ್ತ ಮುಂಜಿ ಸುತ್ತ ಬರ್ತದೆ ದಿನಾಲ ಸ್ಮರಣೆ ಮಾಡ್ತದನ್ನು ಅಂಡ ಗಂಟು ಬೇರೆ ಕಮ್ಮಿಯಾತು ನರನಾಡಿಗೆ ತೊಂದರೆಗಳು ಪರಿಹಾರ ದುಸ್ತೋಪ್ನಂ ಶತ್ರುಣಾಂಚ ಸಮುಕ್ತಾನ ನನಗೆ ಏನೇ ಪಗೆಲಾಕ ಉಪ್ಪಡಿಗೆ ಆಯನು ಆಲ್ಮಪ್ಲೇನ್ ದೇವರ ಎಂಟಾಯ ಮಿತ್ರಾದ ಬರಡ ದೇವರ ಪ್ರಾರ್ಥನೆ ಮಾಡ್ತದ ಖಂಡಿತ ಶತ್ರುವಾಗಿತ್ತಿನ ಇಲ್ಲ ಆ ವ್ಯವಸ್ಥೆಯಲ್ಲಿ ಮಿತ್ರಾದ ಬಗೆಗೆ ಸಾಧ್ಯ. ಶತ್ರುಣಾಂಚ ಸಮುತ್ಥಾನ ಅಶ್ವತ್ಥ ಸಮಯಸ್ಥ ದೇವರೇ ಪ್ರಾರ್ಥನೆ ಶಾಂತಿ ನೆಮ್ಮದಿ ಮಾನಸಿಕ ಶಾಂತಿ ದೇಹಗಳು ಕೂಡ ಆರೋಗ್ಯದ ಕೊರತೆಯಲ್ಲಿ ಪಡೆದು ಶಾಸ್ತ್ರಗಳು ಅಶ್ವತ್ಥ ಪೂಜಿತಾಯೇನ ಪೂಜಿತ ಸರ್ವದೇವತಾ ಒಂದು ಅಶ್ವತ್ಥಗೂ ಪೂಜೆ ಬಂತಂದ ಮಾತ ದೇವರಿಂದ ಮೂಲತೋ ಬ್ರಹ್ಮರೂಪಾಯ ಅಶ್ವತ್ಥ ಭಗವಂತ ಬೇರೆ ಬ್ರಹ್ಮದೇವರನ್ನ ಸನ್ನಿಧಾನದೊಂದಿಗೆ ಕಾಡುಗಳು ವಿಷ್ಣುದೇವರನ್ನ ಸನ್ನಿಧಾನ ಈಗ ತಗೊಂಡಿಟ್ಟು ಶಿವದೇವರನ್ನ ಮಾತ ದೇವರನ್ನ ಸನ್ನಿಧಾನ ಇಟ್ಟಿರುವ ಅಶ್ವತ್ಥ ಫಲದ ಛೇದನ ಮಂತ್ರವನ್ನು ಅಂಡ ಮಾನ ಕೈಕಾಲ ಕರ್ಕಿಲ ಕಾಪನಿಗೆ ಇನ್ನು ಅನಿವಾರ್ಯ ಕಾರಣಗಳು ನಮ್ಮ ಸಂಕೋಚನಿಗೆ ಮಂತ್ರದ ಮಾತ್ರ ದೋಷಕ್ಕೆ ಅಪರವೇ ಕೂಡ ಪ್ರಾಯಶ್ಚಿತ್ತನ ಹೋಮಾನ ಸೂಕ್ತ ಕಲಶಾಭಿಷೇಕ ಮತ್ತು ಪ್ರಸನ್ನ ಪೂಜೆ ಮತ್ತು ಮಂತ್ರೋಡ ದೇವರ ಸನ್ನಿಹಿತರಾಗುವುದು ಇಡೀ ಬರ್ಪಡ ದೇವಿ ನಗರದ ಪರಿಸರದ ವಾಸವಿದೆ ಬರ್ಪಡ ಎಂಚಿನ ದೋಷವುಳ್ಳ ಪೂರ ಪರಿಹಾರ ನನಗೆ ಮಾತ ಆರೋಗ್ಯವಾಗಿ ಮನಃಶಾಂತಿ ನೆಮ್ಮದಿಯ ಜೀವನವನ್ನು ಕೊಟ್ಟು ಸ್ವಾಮಿ ಅನುಗ್ರಹ ಪಡೆದು ನಾವು ಮಾತ ಒಟ್ಟು ಸೇರಿದು ಭಗವಂತನ ಪ್ರಾರ್ಥನೆ ಪಣ್ಣೆ ಮೂಲತೋ ಬ್ರಹ್ಮರೂಪಾಯ ರೂಪಾಯ ವೃಕ್ಷರಾಜ ಯದೇ ನಮಃ ಅಶ್ವತ್ಥನಾರಾಯಣ ದೇವರ ಪಾದಾರವಿಂದಕ್ಕೆ ಗೋವಿಂದ ಅನ್ನಿ ಗೋವಿಂದ
ಕೈಟ್ ಕರ್ಮ ವಿಧಿನ ಮಲ್ಪ ಒಂದು ನಾವು ಮಾತ ದೇವೇಂದ್ರ ನಟ್ಟೊಡಿಗೆ ಜನ್ಮೋಡ್ ನಂಗೆ ದೇವರು ನಡ್ಡ ವಿಧಾನ ಕೊಡ್ತೇವೆ ಒಂದು ಆಂಜಾವಾಗ ಒಂದು ಪೊಂಜಾವಾಗ ಅದೇ ಅಪನಗ ಆಂಜೋಳು ನಮ್ಮ ಬದುಕುನು ಸಂಸಾರಿಲಾದ ಬದುಕೊಂದುಲ್ಲ ಸನ್ಯಾಸಿ ಅಂದ ಮಠ ಕಟ್ಟದುಕುಲ್ವೇ ಸಂಸಾರಿಯ ಅಂಡ ಇಲ್ಲಿ ಕಟ್ಟದುಕುಲ್ವೇ ದೇವರನ್ನ ಅನುಗ್ರಹ ಗೋಡುವುದ ಅಂಡ ನಮ್ಮ ಇಲ್ಲಡ ನಮ್ಮ ಸುಳ್ಳು ಸರಿಯಾವುಡಿಗೆ ಕೆಲವರು ಇಲ್ಲಡ ಮಾತ ಗಲಾಟೆ ಮಾಡ್ಕೊಂಡು ಒಡ್ರಾಜಿಪ್ಪರು ದೇವರನ್ನ ಎದುರುಕೊಂಡು ನನ್ನದೇ ಉಪದೇಶ ಮಾಡ್ಕೊಂಡು ಅಂಚ ಮಲ್ಪನ ಏಪೋಲ್ ಅಂಚ ಮಲ್ಪರ ಅಂಜಾವಲೆಂದು ಇಲ್ಲಿ ಸೂತ್ರ ಉಂಡಿಗೆ ಸಮಾಜೋಡು ಇಂಚನೇ ಬದುಕೊಡು ನೆಕ್ರೋದೋ ನಚ ಮಾತ್ಸರ್ಯಂ ನಲೋಭ ನ ಅಶುಭಮತಿ ಅಂಜವು ಓದೇ ಪೋವಡು ನಮ್ಮ ಒಂಜಿ ಜೀವನನು ನಮ್ಮನ್ನು ನೆಕ್ರೋಧ ಏರಮಿಕ್ಲ ಕೋಪಗೊಳ್ಳುಡ ಅಧಿಕಾರ ಚಲಾವಣೆ ಮಕ್ಕಳ ಯಾನು ಬಂಡಿಲ್ಲ ಕಾವು ಪಟ್ಟಿನೇನು ಶುರು ನಮ್ಮ ಗುಡು ನಾವು ಮಾತೆಲ್ಲ ಒಟ್ಟು ಸೇರಿದು ಬಂದು ಕಾಪಟ್ಟಿನ ಗುಣ ನಂತ ಬರ್ತದೆ ನೆಕ್ರೋಧ ನಚ ಮಾತ್ಸರ್ಯಂ ಒರಿ ಏರಾಂಡೆ ಎದುರ್ಬೋದು ಬೇರೆ ಬಂತು ಕಾರವಿಪರ ಪ್ರಯತ್ನ ಮಕ್ಕಳು ಅದಕ್ಕೆ ಅಪವಾದ ಪಾಡ್ದು ಸಭೆಟ ನಿಂದನೆ ಮಕ್ಕಳ ಬೇಲೆ ಏಪೋಲವಂತರ ಬಲ್ಲಿಗೆ ನೆಕ್ರೋದೋ ನಚ ಮಾತ್ಸರ್ಯಂ ನ ಲೋಭ ನನ ಒಂಜಿ ಮಲ್ಲ ವ್ಯವಸ್ಥೆ ನಡಪುಣಗ ಆತ ಖರ್ಚಿ ಮಲ್ಕೊಂಡು ಕೊಡ್ತಿ ಈತ ಖರ್ಚಿ ಮಲ್ ಪುರಗಟ್ಟರೆ ಅಂದು ಪೋಯರ ಬಲ್ಲೇನೇ ಬಲಿ ಪುರಗಟ್ಟರೆ ಪೋಯ ಅಂದ ಅಂಡ ಒಂಜಿ ಕಡೆ ಪೋಪುಣ ಕಾಸು ಒಂಜಿ ಕಡೆಗೆ ಗೊಲ್ಲು ಕುಚ್ಚೊಂದು ಪೋಯ್ಲಕ್ಕ ಕೊಚ್ಚೊಂದು ಪೋ ಆತೇನು ಒಯ್ಕೆ ಗೆದ್ದೆ ಖರ್ಚಾಗೂಡ ಆತೇನಿಗೆ ನಿಮ್ಮಪ್ಪೊಡೆಗೆ ನಚ ನಲೋಭ ನಾ ಅಶುಭಮತಿ ಹಿಂದು ಒಕ್ಕ ಅಧಿಕಾರ ಉಂಡು ಅಧ್ಯಕ್ಷ ಸ್ಥಾನವಾದ ವ್ಯವಸ್ಥಾನದಿಂದ ನನ್ನುடைய ನೆರೊಂದುಕೊಳ್ಳುವುದು ಅಥವಾ ಕಾಂಡೇರು ಕೈಯಪ್ಪ ಈ ಮಂದಿರ ಸರಿಯಾಗ ಯಾಯ ಮಂದಿರ ಸರಿಯಾಗ ಏಪೋಳ ನಮ್ಮ ಇಲ್ಲಡ್ಲ ಸರಿ ಪೋನವುಲ್ಲ ಸರಿ ಈ ನಾಲು ಸೂತ್ರನ ಅಂಜಾವು ನೆನಪದಿ ಅಂಡ ಏಪೋಳ ಸಂಸಾರ ಬಂಟಿನ ರಥನು ಭಗವಂತೆ ಕೊಂದು ನಡಪುಡ್ತೇವೆ ಅಂಚೆನೆ ಕೊಂಜೋಲೆಗೆ ಮಲ್ಲಕೇನಂದ ಅಂಡ ಶೀಲಂ ಶೌರ್ಯಂ ಮನಾಲಾಸ್ಯಂ ಪಾಂಡಿತ್ಯಂ ಮಿತ್ರ ಸಂಗ್ರಹ ನಾಲೇನು ಕೊಂಜಾವು ನೆನಪುದಿವರು ಶೀಲಂ ನನ ಇಲ್ಲದ ಮರ್ಯಾದೆ ಮಲ್ಲೆ ಅವು ಇತ್ತಿನ ಕೆಲವರು ಖಂಡನೆಯನ್ನು ಸಭಾ ಮತ್ತು ನಿಂದನೆ ಮಾಡ್ಕೊಂಡು ಇತ್ತಿನ ಪಂಜಾವಳಿ ಟೀಕೆ ಮಲ್ಪರ ಹೋಗ್ಬಿಡು ನಿಜ ಮಾತ ಇಲ್ಲ ಮನತನದ ಮರ್ಯಾದಿಗಾದೊಂದು ಕೊಂಜ ಉಳ್ಳ ಧರ್ಮ ಶೀಲಂ ಶೌರ್ಯಂ ನನ ಕೊಂಜಾವಳಿ ಇಳಿದ ಕಾಲೋಡು ಧೈರ್ಯವಂತಿರೆ ದಾಲಕ್ಕಿ ಇಲ್ಲ ಅವಳು ಅಂಜಾವಳಿ ಧೈರ್ಯವಂತಿರ ಆತೆ ಕೊಂಜಾವುಳ ಧೈರ್ಯವಂತಿರಾದ ಕೊಡುಗೆ ಚತ್ವಾರೋ ಸಮವಾಯಿನಃ ಬಂದು ತುಂಬದ ಕಾಲೋಡು ಮಾತ ಪಂಜಾವಳಿ ಇಲ್ಲು ಉದ್ಯೋಗಂ ಪುರುಷ ಲಕ್ಷಣ ವಿದ್ಯೆ ಮಾತ ಅಂಚ ಬಂಡ್ರೆ ಇಚ್ಛೆ ಪತ್ರ ಕೋಪ ಬರುವತ್ತೆ ಸ್ತ್ರೀಲ ಉದ್ಯೋಗ ಲಕ್ಷಣ ಪೋಪಣ ಇಂದ ಕಾಲೋಗು ವಿದ್ಯೆ ಕಲ್ಪಡು ಉದ್ಯೋಗ ಕೊಡು ಖಂಡಿತವಾದಲ್ಲ ತಪ್ಪ ಇಂದ ಕಾಲೋಡು ಅಂಜವಳು ಸರಿ ಗಿಂದಾಣ ಪಂಜಾವಳು ದಂಟೆ ಬದ್ದಾಂಡ ಸರಿ ಮಲ್ಪುಣ ಬೇಲೆ ಅಂಜವಳು ಮಲ್ಪು ಶೀಲಂ ಶೌರ್ಯಂ ಧೈರ್ಯ ಓಡಿ ಅನಾಲಾಸ್ಯಂ ನನ ಇನಿಗೆ ನಮ್ಮ ಅಂಜವಳು ಹೆಚ್ಚ ಪಂಜೋಲೆಗೆ ಒಂಜಿ ಕರ್ತವ್ಯದ ವಿತ್ತ ಆಸಕ್ತಿ ಜಾಸ್ತಿ ಅವು ಎಪ್ಪೋಣ ನಿರಂತರವಾದ ನಡತುಂಬಳು ಖಂಡಿತವಾದಲ್ಲ ಬೋಡು ಅನಾಲಾಸ್ಯಂ ಪಾಂಡಿತ್ಯಂ ನನ ಒಂಜಿ ಶಿವದೇವರನ್ನ ಪ್ರತಿಷ್ಠೆ ದೇವರನ್ನ ಪ್ರತಿಷ್ಠೆ ಅನ್ನಗ ನಂಗೆ ಮಾತ ಪಾಂಡಿತ್ಯ ಬರೋಡಿಗೆ ವಿಚಾರ ಈ ಭಟ್ರು ಬರ್ಪೇರಿ ಪೂಜೆ ಮಾಡ್ಪೇರಿ ತೀರ್ಥ ಬಸವ ದೇತೊಂಡೆ ರಶೀದಿ ಬರೆಯನ್ನ ನಮ್ಮ ಕಾಸು ಕೊಡು ನಾನು ಅಂತೀರಿ ಈಶ್ವರ ದೇವರ ಬಂಡ ದಾದ ಪ್ರತಿಷ್ಠಾಪನೆ ಮಂತ್ರನ ದಾದ ಪುಣ್ಯ ಫಲಗಳು ಇಂಚಿನ ಅಂದು ತಿರಿಯುಡಿಗೆ ಪಾಂಡಿತ್ಯಂ ನನ್ನ ಮಿತ್ರ ಸಂಗ್ರಹ 10 ಜನ ಒಟ್ಟು ಸೇರ್ದು ಭಗವಂತನ ಆರಾಧನೆ ಮಾಡ್ಕೊಂಡು ಬುದ್ಧಿ ನಂಗೆ ಬರೋಡಿ ಯಾರು ಒರಿಯ ಭಜನೆ ಮಾಡ್ಕೊಂಡು ಕುಲ್ವೆ ಎಂಟು ದೇವರ ಅನುಗ್ರಹ ಮಾಡ್ಕೊಂಡು ಖಂಡಿತವಾದಲ ದೇವತಾನುಗ್ರಹ ಪೂಜಿ ಅಪನಗ ಇಂಚಿನ ಪುಣ್ಯ ಕ್ಷೇತ್ರಡು ಶಿವದೇವರನ್ನು ಅನಾದಿಕಾಲ ನಮ್ಮೊಂದು ಅನಾದಿಕಾಲ ಬಂಡ ಒಂಜಿ ಅರ್ಧ ಶತಮಾನ ಇಂಚಿ ನಮ್ಮೊಂದು ಬತ್ತಿರಂಚಿನ ಒಂಜಿ ವ್ಯವಸ್ಥೆ ಇರುತ್ತದೆ ನೋಡು ದೇವರನ್ನು ಬಿಂಬೋಪಾದಿ ನೂತನ ಆಲಯಗಳು ನಿರ್ಮಾಣ ಮತ್ತೊಂದು ಪ್ರತಿಷ್ಠೆ ಮಂತ ದೇವರ ಸನ್ನಿಹಿತೆಯರಾರು ಲೋಕದ ಅನುಗ್ರಹ ಮಂತದು ಸದಾಕಾಲ ಸಂರಕ್ಷಣೆ ಮಂತದು ಜಾಗದ ಕೀರ್ತಿ ಮೆರಪಾ ಒಂದು ಭಕ್ತ ಜನಗಳಿಗೆ ಬರ್ಪಡ ಮಾತ ಸಮಸ್ಯೆಯನ್ನು ಬಳಿ ಮಾಡ್ತದೆ ಲೋಕದ ಅನುಗ್ರಹ ಬರ್ಪಡ ಸ್ವಾಮಿಯಾದ ಮೇಲೆ ಒಂದು ಮಾತೆರೆಗಳ ಇಷ್ಟಾರ್ಥ ಅಂದ್ಕೊಂಡು ತಾನ್ನ ಬೆಳೆಗೊಂಡು ಗ್ರಾಮ ರಾಷ್ಟ್ರದ ಬೆಳಗಾದುಕೊಂಡು ಕಂಡು ಈ ಪುಣ್ಯ ಕಾಲಡು ಭಗವಂತ ಭಕ್ತಿಗೆ ತರತಕ್ಕಾದ ಪ್ರಾರ್ಥನೆ ಮಾಡ್ಕೊಂಡ ಸ್ವಾಮಿ ದೇವರೇ ರುದ್ರದೇವರ ಪಾದಾರವಿಂದಕ್ಕೆ ಗೋವಿಂದಾಲಿ ಗೋವಿಂದ.
ಕೃಷ್ಣ ಶೆಟ್ಟಿ ಕೆಳಗಿನ ಬೇಟೆಗಾರ ಗೊತ್ತು ರಾಮಮೋಹನ್ ರೈ ಅಂಚನೆ ಸಚ್ಚಿದಾನಂದ ಭಂಡಾರಿ ಮೋಹನ್ ದಾಸ್ ಶಾರದಾ ವಿಜ್ಞಾನಿಕೇತನ ಪ್ರಾಂಶುಪಾಲ ಅಂಚಿನ ಮೋಹನ್ ದಾಸ್ ಬೇರು ದೀಪ ಪ್ರಚಾರ ಮೂಲಕ ಈ ಶಾರದಾ ವಿಜ್ಞಾನಿಕೇತನ ಪಬ್ಲಿಕ್ ಸ್ಕೂಲ್ ಜೋಕ್ಲನ ವಕೀರ್ತಿ ನಡಪನಂಚಿನ ಕುಣಿತ ಭಜನ ಕಾರ್ಯಕ್ರಮ ಉದ್ಘಾಟನೆ ಮಾಡಿಬಿಡುವಂತ ಏನಂತಿಲ್ಲ. ವರದರಾಜ್ ಶೆಟ್ಟಿ ಕೃಷ್ಣ ಶೆಟ್ಟಿ ನಿವೃತ್ತ ವಿಜಯ ಬ್ಯಾಂಕ್ ಸಹಕಾರ ಕೊಡ್ತಾರೆ ಅವರಿಗೆ ಸೌಮ್ಯನ ಸಂದೇಶ ಮಂಚೋದಲ್ಲ. ಸ್ವೀಕಾರ ಲಿಂಗಾಶಕಮಿದಂ ಪುಣ್ಯಂ ಯತ್ಪಡೆ ಶಿವಸನ್ನಿಧೌ ಶಿವಲೋಕಮಾಪ್ನೋತಿ ಶಿವೇನ ಸಹ ಮೋದತೆ ಇತಿ ಶ್ರೀಲಿಂಗಾಶಕಂ ಸ್ತೋತ್ರಂ. ರಾಮ 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 ಜಯ ರಾಮ 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 ಪ್ರಸಾದ ಸ್ವೀಕಾರ ನಂತರ ಬಾಕಿ ಮಂದಿರ ಕೆಳಭಾಗದಲ್ಲಿ ಪ್ರಸಾದ ಸ್ವೀಕರಿಸಿದ್ದಾರೆ. ಅಂತಿಮ ಸೇವಾ ಪ್ರಸಾದ ಶಿವಪೂಜೆಯ ಪಂಚಗವ್ಯದ ಸೇವಾ ಪ್ರಸಾದ ಮಂದಿರದ ಹೃದಯ ಭಾಗದಲ್ಲಿ ಘಟನೆ ಬಗ್ಗೆ ಕೇಳೋದಿಲ್ಲ. ಸೇವೆ ಯಾರ ಮಾತನ್ನು ಮಂದಿರದ ಎಳೆದಪಡಬೇಕು ಬಲವಾದರು ಏನಾರ ಕೊಳ್ಳುವುದು ಒಣಸಿನ ವ್ಯವಸ್ಥೆಯನ್ನು ಅನ್ನ ಸಂತರ್ಪಣೆ ಸ್ವೀಕಾರ ಮಾಡಿಕೊಡುವುದಕ್ಕೆ ಅಂತಿಲ್ಲ. Jaya
ಪೂಜೆ ಅರ್ಚನ ಪಂಚಕಜ್ಜಾಯ ಸೇವಾ ಕಲ್ಪಿಸಿದ ಕೌಂಟೋಡು ರಶೀದುಂಡು ಅಂಜನೆ ಉಲೈ ತೀರ್ಥಪ್ರಸಾದ ವಿತರಣೆ ಮಾಡಲು ಏರನ್ನ ಪಾಕಿಸ್ತಾನ ತೀರ್ಥಪ್ರಸಾದ ಸ್ವೀಕಾರ ಮಾಡಿಕೊಡು ಅನ್ನ ಸಂತರ್ಪಣೆ ಸ್ವೀಕಾರ ಮಾಡಿಕೊಡು ಮತ್ತು ಮಾತುಗಳ ವಿನಂತಿ ಮಾಡಿಕೊಡು. ಶಾರದಾ ವಿದ್ಯಾನಿಕೇತನ ಪಬ್ಲಿಕ್ ಸ್ಕೂಲ್ ಮೊಟ್ಟ ಜೋಗುನೆರದು ಕುಣಿತ ಭಜನ ಕಾರ್ಯಕ್ರಮ ಹಮ್ಮಿಕೊಂಡು ಇನ್ನೇನು ಆನಂದ ಬೇಕಾಗಿದೆ ಶಿವ ಪೂಜೆಯ ನಾ ಮಾಡುವೆ ಶಿವ ಪೂಜೆಯ ನಾ ಮಾಡುವೆ ಕಾಪಾಡು ಪರಮೇಶ್ವರ ಕಾಪಾಡು ಪರಮೇಶ್ವರ ಇನ್ನೇನು ಜೀವನದಾಯಿಗೆ ಬೇಕಾಗಿದೆ ಧನ ಸಹಾಯ ಮಾಡಿಕೊಂಡು ಪೂಜೆಯ ಅಜ್ಜಯ್ಯ ಶಿವಪೂಜ ಮಣಿಪುರ ಮುಖ್ಯನ ಈ ಒಂಜಿ ಜೀವನದಾರ ಕಾರ್ಯಗಳು ಕೈ ಸೇರಲು ನಂಬಿಕೆ ಹೊಂದಿದೆ. ಮಂದಿರದ ಬಲಕ ಬಿಡಕ್ಕೆ ಕೊಲ್ಲುವುದು ಮನಸ್ಸು ಮನಪಣಚಿನ ವ್ಯವಸ್ಥೆ ಉಂಟು. ಗಂಗಾಧರ ಗೌರೀವರ ಓ ಗಂಗಾಧರ ಕಾಪಾಡು ಜಗದೀಶ್ವರ ಕಾಪಾಡು ದುರ್ಗಾ ಪರಮೇಶ್ವರಿ ಸೇವಾ ಸಂಘ ದೇವಪುರ ಮುಖಂಡ ಮತ್ತು ಇನ್ನೇನು ಆನಂದ ಬೇಕಾಗಿದೆ ಶಿವ ಪೂಜೆಯ ನಾ ಮಾಡುವೆ ಶಿವ ಪೂಜೆಯ ನಾ ಮಾಡುವೆ ಕಾಪಾಡು ಪರಮೇಶ್ವರ ಕಾಪಾಡು ಪರಮೇಶ್ವರ ಆನಂದದಲ್ಲಿ ನೀನಿರುವೆ ಆಲಸ್ಯದಲ್ಲಿ ನಾನಿರುವೆ ಆನಂದದಲ್ಲಿ ಭಕ್ತಾಭಿಮಾನಿಗಳೇ ಭಯ್ಯ 5:30 ಗಂಟೆಗೆ ಸರಿಯಾದ ಅವಿನಾಶಿ ಕುಣಿತ ಭಜನ ತಂಡದ್ದು ಕುಣಿತ ಭಜನೆ ನಡೆಸಲೆಂದು ಅಂಜನೆ 6 ಗಂಟೆಗೆ ಸರಿಯಾದ ಪ್ರೊಫೆಸರ್ ಎಂ ವಿ ಪುರಾಣಿಕರನ್ನ ಅಧ್ಯಕ್ಷತೆಯಲ್ಲಿ ಸಭಾ ಕಾರ್ಯಕ್ರಮ ఒక ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾದ ವಿಠಲ್ ನಾಯಕ್ ಬೆನ್ನದು ಗೀತಾ ಸಾಹಿತ್ಯ ವಿಭಾಗ ಈ ಕಾರ್ಯಕ್ರಮ ನಡೆಬರುವುದು ಮಾತೆಲ್ಲ ಮತ್ತದೆ ಈ ಕಾರ್ಯಕ್ರಮದ ಪ್ರೋತ್ಸಾಹಿಸಿಕೊಂಡು ಬಂದು ವಿನಂತಿ ಮಾಡುತ್ತಿಲ್ಲ. ಕಾಪಾಡು ಪರಮೇಶ್ವರ ಕಾಪಾಡು ಪರಮೇಶ್ವರ ಕೈಲಾಸದಲ್ಲಿ ನೀನಿರುವೆ ಭೂಲೋಕದಲ್ಲಿ ನಾನಿರುವೆ ಕೈಲಾಸದಲ್ಲಿ ನೀನಿರುವೆ ಭೂಲೋಕದಲ್ಲಿ ನಾನಿರುವೆ ಗೌರೀವರ ಓ ಗಂಗಾಧರ
ಅಧ್ಯಕ್ಷನ ಶ್ರೀ ನವೀನ್ ಕುಮಾರ್ ಕಟೀಲ್ ಇವರು ಅಂಜನೆ ವೇದವಾಸ್ ಶಾಸಕರು ವೈ ಭರತ್ ಶೆಟ್ಟಿ ಉಮರಾಜ್ ಕೋಟೆ ಶಾಸಕರು